ಮಕ್ಕಳನ್ನ ಬೀದಿ ಪಾಲು ಮಾಡಿ ಎರಡನೇ ಮದುವೆಗೆ ಮುಂದಾದ ಭೂಪ ಉಡುಪಿಯಲ್ಲಿ ಈ ಘಟನೆ ನಡೆದಿದೆ. ಅಮಾನವೀಯ ಘಟನೆ ನಡೆದಿದ್ದು ಪ್ರೀತಿಸಿ ಮದುವೆಗೆ ಮುಂದಾದ ವಿಭಿನ್ನ ಕೋಮಿನ ಜೋಡಿ ಮಹಮದ್ ಅಶ್ಫಕ್ ಸಾಹೇಬ್ ಹಾಗೂ ಜಯಲಕ್ಷ್ಮಿ ಮದುವೆಯಾಗಲು ಹೊರಟ ಜೋಡಿ. ವಿವಾಹ ನೋಂದಣಿ ಕಚೇರಿಯಲ್ಲಿ ಮದುವೆಗೆ ಅರ್ಜಿ ಸಲ್ಲಿಸಿದ ಜೋಡಿ ನಕಲಿ ದಾಖಲೆ ಸಲ್ಲಿಸಿ ಮದುವೆಯಾಗಲು ಹೊರಟ ಅಶ್ಫಕ್ ಉಡುಪಿಯ ವನಗರ ನಿವಾಸಿಯಾಗಿದ್ದಾನೆ. ಜಯಲಕ್ಷ್ಮಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಳಾಸದ ಜೊತೆಗೆ ಅವಿವಾಹಿತ ಎಂದು ದಾಖಲೆ ಕೊಟ್ಟ ಅಶ್ಫಕ್ 2002ರಲ್ಲಿ ಆಸಿಫಾ ಜೊತೆ ಮೊದಲ ಮದುವೆಯಾಗಿದ್ದ. ಅಶ್ಫಕ್ ಮೊದಲ ಪತ್ನಿ ಆಸಿಫಾ ಬಾನು ಕೊರೋನಾ ಹಿನ್ನೆಲೆ ಮೃತಪಟ್ಟ ಬಳಿಕ ಮಕ್ಕಳನ್ನ ಅಜ್ಜಿ ಮನೆಯಲ್ಲಿ ಬಿಟ್ಟು ಕೈ ತೊಳೆದುಕೊಳ್ಳಲು ಯತ್ನ ನಡೆಸಿದ್ದಾನೆ. 18 ವರ್ಷದ ಹಿರಿಯ ಮಗಳು, 16 ವರ್ಷದ ಮಗ ಹಾಗೂ 2.5 ವರ್ಷದ ಇಬ್ಬರು ಅವಳಿ ಮಕ್ಕಳು ಇದೀಗ ಬೀದಿ ಪಾಲಾಗಿದ್ದಾರೆ. 4 ಮಕ್ಕಳನ್ನ ಬಿಟ್ಟು ಮತ್ತೊಬ್ಬಳು ವಿವಾಹಿತ ಜೊತೆಗೆ ಮದುವೆಗೆ ತಯಾರಿ ನಡೆಸಿದ್ದಾನೆ. ಇಸ್ಲಾಂ ಸಮುದಾಯದ ಮುಖಂಡರ ಬುದ್ಧಿವಾದಕ್ಕೂ ಕ್ಯಾರೆ ಅನ್ನದ ಅಶ್ಫಕ್ ಮುಸಲ್ಮಾನ ಮುಖಂಡರು ಹಿಂದೂ ಮಹಾಸಭಾ ಹಾಗೂ ಅಶ್ಫಕ್ ಮಕ್ಕಳಿಂದ ಮನವಿ ಸಲ್ಲಿಸಲಾಗಿದೆ. ಮದುವೆ ಅರ್ಜಿ ಅನೂರ್ಜಿತಗೊಳಿಸುವಂತೆ ವಿವಾಹ ನೋಂದಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಉಡುಪಿಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ಅಪ್ಪ ನಮಗೆ ಒಂದು ವರ್ಷ ಆಯಿತು ಈಗ ಅಮ್ಮಂದು ಡೆತ್ ಆಗಿ. ಮತ್ತು ಅವರು ಅಪ್ಪ ನಮಗೆ ಖರ್ಚಿಗೆ ಸಹ ಏನು ಕೊಡ್ತಾ ಇಲ್ಲ. ಮತ್ತು ನಮಗೆ ಬಿಟ್ಟು ಹೋಗಿದ್ದಾರೆ. ಅಜ್ಜಿ ಮನೆಯಲ್ಲಿ ಇರೋದು ನಾವು. ಎಷ್ಟು ಜನ ಮಕ್ಕಳಿದ್ದೀರಿ? ನಾವು 4 ಮಕ್ಕಳು ಇದ್ದೀವಿ. ಒಂದು 2 ವರ್ಷದ 2 ಟ್ವಿನ್ಸ್ ಮತ್ತು ಅಕ್ಕ 18 ಇಯರ್ಸ್, ನನಗೆ ಒಂದು 16 ಇಯರ್ಸ್ ಆಯಿತು. ಈಗ ಮದುವೆಗೆ ಹೊರಟಿದ್ದಾರೆ. ಮತ್ತು ಅವ್ರಿಗೆ ಗೊತ್ತಿಲ್ಲ. ಶಾಲೆಗೆ ಹೋಗ್ತಿದ್ದೀರಾ? ನಾನು ITI ಮಾಡ್ತಾ ಇದ್ದೇನೆ. ಅಕ್ಕ ಡಿಗ್ರಿ ಮಾಡ್ತಾ ಇದ್ದಾರೆ. ಅಮ್ಮ ಡೆತ್ ಆದ ನಂತರ ಬಂದಿಲ್ಲ ಮನೆಗೆ? ಬಂದಿದ್ದಾರೆ, ಒಂದು 6 ತಿಂಗಳು ಇದ್ದರು ಒಟ್ಟಿಗೆ, ಮತ್ತೆ ಬಿಟ್ಟು ಹೋಗಿದ್ದಾರೆ. ಇಲ್ಲ, ಈಗ ಅವರಿಗೆ ನಮಗೆ ಹೇಳಿಲ್ಲ, ಅವರು ಯಾರು ಸಹ ಹೇಳಿಲ್ಲ. ನಮಗೆ ಒಂದು ನ್ಯೂಸ್ ಬಂತು, ಅದಕ್ಕೆ ನಾವು ಬಂದು ಇಲ್ಲಿ ನೋಡಿದದ್ದು. ಈಗ ನೀವೇನು ಆಕ್ಷೇಪಣೆ ಮಾಡಿದ್ದೀರಾ? ಈಗ ಮಾಡಿದ್ದೇವೆ, ಮದುವೆ ಅರ್ಜಿ ಕೊಟ್ಟರು. ಕಳೆದ ತಿಂಗಳು ಮದುವೆ ನೋಂದಣಿಗಂತ ಅರ್ಜಿ ಹಾಕಿದ್ರು ಉಡುಪಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಆ ಅರ್ಜಿಯಲ್ಲಿ ತಾನೊಬ್ಬ ಅವಿವಾಹಿತ ಅನ್ನುವಂಥ ವಿಚಾರವನ್ನು ನಮೂದಿಸಿದ್ದಾರೆ. ಅದರ ವಾಸ್ತವಾಂಶ ಏನಂತಂದರೆ, ಅವರಿಗೆ 2002ರಲ್ಲಿ ಮದುವೆಯಾಗಿ ಅವರು 4 ಮಕ್ಕಳನ್ನು ಹೊಂದಿರ್ತಾರೆ. ಆ ಅರ್ಜಿಯನ್ನು ನೋಡಿದ ಕೂಡಲೇ ಅವರ ಮಕ್ಕಳು 4 ಮಕ್ಕಳು ಬಂದು ಇವತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. 2002ರಲ್ಲಿ ಮದುವೆಯಾದಂತಹ ಆರಿಫಾ ಬಾನು ಎಂಬವರನ್ನು ಮದುವೆಯಾದಂಥ ಅಶ್ಫಕ್ ನಂತರ 2020ರಲ್ಲಿ ತನ್ನ ಹೆಂಡತಿ ಕೊರೋನಾದಿಂದಾಗಿ ತೀರಿ ಹೋದ ನಂತರ ಮಕ್ಕಳಿಗೆ ಯಾವುದೇ ರೀತಿಯ ಜೀವನಾಂಶ ಆಗಲಿ, ಯಾವುದೇ ರೀತಿಯ ಖರ್ಚಿಗೆ ದುಡ್ಡಾಗಲಿ, ಯಾವುದೇ ರೀತಿಯಲ್ಲಿ ಅವರ ಕಾಳಜಿಯನ್ನು ತೋರ್ಪಡಿಸದೆ ಅವರನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ಬಂದಿರ್ತಾನೆ. ಹಾಗಾಗಿ ಆ ಮಕ್ಕಳು ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ಗೆ ಬಂದು ಅವರು ಅರ್ಜಿಯಲ್ಲಿ ಏನು ಅವಿವಾಹಿತ ಅಂತ ಹಾಕಿದ್ದಾರೆ ಅದರ ಬಗ್ಗೆ ಆಕ್ಷೇಪಣೆ ಹಾಕಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸಬ್ ರಿಜಿಸ್ಟರ್ ಅವರು ಅದರ ಬಗ್ಗೆ ಪರಿಶೀಲನೆ ಮಾಡಿ ಕಾನೂನು ಕ್ರಮ ತಗೊಳ್ಳುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ.